ನಮ್ಮ ಸರಿ ಪತ್ತು ಎಂಚಿನ ನಮ್ಮ ಯೂಟ್ಯೂಬ್ ಚಾನಲ್ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ವಿಜಯ ಕವಿತಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಹಾಯ್, ವೆಲ್ಕಮ್ ಬ್ಯಾಕ್ ಟು ವಿಜಯ ಕವಿತಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ನಾನು ಕವಿತಾ ಮಾಡಿ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದರೆ 2 ವಿಷಯ ಇದೆ, ಒಂದೇ ವ್ಲಾಗ್ ಅಷ್ಟೇ. ಸೊ ವಿಡಿಯೋ ಸ್ವಲ್ಪ ಲಾಂಗ್ ಇರ್ಬೋದು, ಬಟ್ ಫುಲ್ ಎಂಟರ್ಟೈನ್ಮೆಂಟ್ ಇದೆ ನಿಮಗೋಸ್ಕರ. ಏನಪ್ಪ ಅಂತ ಹೇಳಿದರೆ, ಮನೆಯಲ್ಲಿ ಮೊನ್ನೆ ಅಷ್ಟೇ ಅಗೇಲಿತ್ತು, ಮೇ 10ಗೆ ಅಗೇಲಿತ್ತು, ಅಗೇಲ್ ಸೇವೆ. ಸೊ ಅದರದ್ದೊಂದು ವ್ಲಾಗ್ ಇದೆ, ಅದನ್ನು ಕಂಪ್ಲೀಟಾಗಿ ಮಾಡಿದ ನನ್ನ ಸಿಸ್ಟರ್ಸ್ ಚಂಗು ಮಂಗುಗಳು. ಸೊ ಅದೇ ರೀತಿ ಮೇ 13ಗೆ ಹಸ್ಬೆಂಡ್ ಬರ್ಡೇ ಇತ್ತು. ಸೊ ಎರಡನ್ನು ಕೂಡ ಒಂದೇ ಇದರಲ್ಲಿ ನೋಡ್ಬೋದು. ನಿಮಗೆ 2 ಕಂಟೆಂಟ್ ಒಂದೇ ವ್ಲಾಗಲ್ಲಿ ನೋಡ್ಬೋದು, ಓಕೆನಾ? ಅಗೇಲಿದ್ರಲ್ಲಿ ತುಂಬ ಎಂಟರ್ಟೈನ್ಮೆಂಟ್ ಇದೆ. ಹೇಗೆ ಅವರು ಸ್ಟಾರ್ಟ್ ಮಾಡಿದ್ದಾರೆ, ಎಷ್ಟು ಜಗಳ ಮಾಡಿದ್ದಾರೆ ಒಂದು ಯೂಟ್ಯೂಬ್ ವೆಲ್ಕಮ್ ಮಾಡುವಾಗ. ಸೊ ಫುಲ್ ಎಂಟರ್ಟೈನ್ಮೆಂಟ್ ಇದೆ. ಅದೇ ರೀತಿ ಬರ್ಡೇ, ನೀವು ನನ್ನ ಬರ್ಡೇದು ವ್ಲಾಗ್ ನೋಡಿರ್ಬೋದು. ತುಂಬ ಸ್ಪೆಷಲ್ ಆಗಿ ನನ್ನ ಹಸ್ಬೆಂಡ್ ಸೆಲೆಬ್ರೇಷನ್ ಮಾಡಿದರು, 25th ಬರ್ಡೇ ಸೆಲೆಬ್ರೇಷನ್. ಸೊ ಫುಲ್ ಸರ್ಪ್ರೈಸ್ ಎಲ್ಲ ಕೊಟ್ಟಿದ್ರು. ಆ್ಯಕ್ಟಿವಾ 125 ಗಿಫ್ಟ್ ಬೇರೆ ಮಾಡಿದರು, ಕಾಸ್ಟ್ಲಿ ಗಿಫ್ಟ್. ನನಗೆ ಅದು ಫಸ್ಟ್ ಟೈಮ್ ನನ್ನ ಹೆಸರಲ್ಲಿ ಒಂದು 2 ವೀಲರ್. ತುಂಬ ಖುಷಿಯಾಗಿತ್ತು. ಬಟ್ ಹಸ್ಬೆಂಡ್ಗೆ ಏನಪ್ಪ ಸರ್ಪ್ರೈಸ್ ಕೊಡೋದು, ಏನು ಗಿಫ್ಟ್ ಕೊಡೋದು ಅಂತ. ಅವರಿಗೆ ಕಾಸ್ಟ್ಲಿ ಗಿಫ್ಟ್ ಎಲ್ಲ ಇಷ್ಟ ಆಗಲ್ಲ. ಅವರಿಗೆ ಏನಿದ್ರು ಕೂಡ ಸಣ್ಣ ಪುಟ್ಟ ವಿಷಯಗಳಲ್ಲಿ ತುಂಬ ಖುಷಿ ಸಿಗುತ್ತೆ. ಅದಕ್ಕೋಸ್ಕರ ಒಂದು ಸಣ್ಣ ಪುಟ್ಟ ಖುಷಿಗಳನ್ನು ಕೊಡುವ ಅಂತ ಹೇಳಿ ಜಸ್ಟ್ ಒಂದು ಔಟ್ಸೈಡ್ ಹೋಗಿದ್ವಿ, ಬಟ್ಟೆ ಪರ್ಚೇಸ್ ಮಾಡಬೇಕು ಅಂತ ಹೋಗಿದ್ವಿ. ಬಟ್ಟೆ ಪರ್ಚೇಸ್ ಅವ್ರಿಗೆ ಇಷ್ಟ ಆಗಲಿಲ್ಲ ಅಲ್ಲಿ, ಅಂದರೆ GN ಮಾಲ್. ಸೊ ಅವ್ರಿಗೆ ಇಷ್ಟ ಆಗಲಿಲ್ಲ. ಆನಂತರ ಬೇರೆ ಶಾಪಿಗೆ ಹೋಗಿ ಅಲ್ಲಿ ಬಟ್ಟೆ ಪರ್ಚೇಸ್ ಮಾಡಿದ್ವಿ. ಸೊ ಅದು ಕೂಡ ನಿಮಗೆ ವಿಡಿಯೋ ಹಾಕ್ತೇನೆ. ಜಾಸ್ತಿ ವ್ಲಾಗ್ ಮಾಡ್ಲಿಕ್ಕೆ ಆಗಿಲ್ಲ ನನಗೆ ಹೊರಗಡೆ. ಆಮೇಲೆ ಮನೇಲಿ ಬಂದು ಸಿಂಪಲ್ ಆಗಿ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ವಿ. ಅವರಿಗೆ ಸಿಂಪಲ್ ಇಷ್ಟ ಆಗೋದು, ತುಂಬ ಗ್ರ್ಯಾಂಡ್ ಅದರಲ್ಲೆಲ್ಲ ಇಷ್ಟ ಆಗಲ್ಲ. ಗ್ರ್ಯಾಂಡ್ ಮಾಡಲಿಕ್ಕಿದೆ. ಯಾವಾಗಂತ ಹೇಳಿದರೆ ಮ್ಯಾರೇಜ್ ಆ್ಯನಿವರ್ಸರಿ ಕೂಡ ಇದೇ ಮಂತಲ್ಲಿ, ಮೇ 22ಗೆ. ಸೊ ಬರ್ಡೇ ಸೆಲೆಬ್ರೇಷನ್ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಒಟ್ಟಿಗೆ ಸೆಲೆಬ್ರೇಟ್ ಮಾಡುವಂತ ಇದ್ವಿ, ಬಟ್ ನಿನ್ನೆನೇ ಮಾಡಿಬಿಟ್ವಿ. ನಾನಿದು ವಾಪಸ್ ಸೆಲೆಬ್ರೇಷನ್ ಮಾಡ್ತೇವೆ. ಸೊ ಅದರದ್ದು ಕೂಡ ನಿಮಗೆ ವಿಡಿಯೋ ಹಾಕ್ತೇವೆ. ಸೊ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋವನ್ನು ನೋಡ್ತಾ ಇದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ. ಸೊ ಬನ್ನಿ, ಹಾಗಾದರೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮ್ಮ ಸರಿ ಪತ್ತು ನಿನ್ನದೇ ನೆನಪು ದಿನವೂ ಮನದಲ್ಲಿ. ನಮ್ಮ ಯೂಟ್ಯೂಬ್ ಚಾನಲ್ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ವಿಜಯ ಕವಿತಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಇವತ್ತು ನಾವೇ ಲಾಗ್ ವೆಲ್ಕಮ್ 3, 2, 1 ಸ್ಟಾರ್ಟ್. ವೆಲ್ಕಮ್ ಬ್ಯಾಕ್ ಟು ವಿಜಯ ಕವಿತಾಸ್ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ವಿಜಯ ಕವಿತಾಸ್ ಯೂಟ್ಯೂಬ್ ಚಾನಲ್. ಇವತ್ತು ಬುಲಿಪಾಡು, ನಲಿಪಾಡು, ತೆಲಿಪಾಡು ಅವನಿಗೆ ಖುಷಿ ಆಯ್ತಾ? ನಮ್ಮ ಮನೆಯಲ್ಲಿ ಅಗೆಲ್ ಉಂಟಾಗೆ ನಾನು ಮತ್ತು ಇವಳು ಚಂಗು, ನಾನು ಮಂಗು, ನಾವಿಬ್ಬರು ಇವತ್ತು ಲಾಗ್ ಮಾಡುದು. ಅಂಡದ ಇವಳು ನೋಡಿ, ಮೊದಲು ಲಾಗ್ ಮಾಡ್ಬೇಕಾದ್ರೆ ಎಷ್ಟು ಸಫರ್ ಇದ್ದು, ಕೂಲಿ ನೋಡಿ ಚಿಕ್ಕದಾಗಿದೆ, ಕೈ ದೊಡ್ಡದಾಗಿದೆ ಅಲ್ಲ ಕೂಲಿ. ನೋಡಿ ನೋಡಿ ಎಷ್ಟು ದೊಡ್ಡ ಕಣ್ಣು ಕೂಲಿ. ನಿನ್ನ ಕಣ್ಣು ತೋರಿಸಿ ನೋಡು. ಹೇಳಿ ಇವಳ ಕೈಯಲ್ಲಿ ನೋಡಿ ಎಷ್ಟು ದಪ್ಪಾಗಿದೆ, ಗುಂಡಾಗಿದ್ದಾಳೆ. ಬೆಳ್ಳಿಯ ನನ್ನದು ಬೆಳ್ಳಿಯ ಉಂಗುರ. ಅದು ನನ್ನ ಅಜ್ಜಿ ಮನೆ. ಅಜ್ಜಿಯ ಬೇಳೆ ಸಾರು ತಿಂದು ನಾನು ತೋರಾದೆ. ನನ್ನ ಅಜ್ಜಿಯ ಬೇಳೆ ಸಾರು ತಿಂದು ನಾನು ತೋರಾದೆ. ಕೀರ್ತನ ಕೆಟ್ಟಿದಾಯ್ತಾ? ಇವಳು ನಾವು ಆಗ ಒಮ್ಮೆ ವಿಡಿಯೋ ಮಾಡಿದ್ವಿ, ಅದರಲ್ಲಿ ಇವಳು ಮುಂಗುಲಿಯಾಗಿ ಬಂದಿದ್ದಾಳೆ. ಅದಕ್ಕೆ ಇಲ್ಲಿ ನೋಡಿ ಇವಳು ಎಷ್ಟು ತೋರಾಗಿದೆ. ಇವಳು ಅಜ್ಜಿ ಮನೆಗೆ ಹೋಗಿ ಅಜ್ಜಿ ಮಾಡಿದ ಬೇಳೆ ಸಾರು ತಿಂದು ಹೀಗೆ ದಪ್ಪ. ನಿಮಗೆ ದಪ್ಪ ಆಗ್ಬೇಕು ಅಂತಿದ್ರೆ ಕೂಲಿ ದೊಡ್ಡ ನೀವು ದಪ್ಪ ಆಗ್ಬೇಕಾದ್ರೆ ಅಜ್ಜಿ ಮಾಡಿದ ಬೇಳೆ ಸಾರು ತಿನ್ನಿ. ಲೊಕೇಶನ್ 13 ಪಂಚಿಗುಟ್ಟೆ ಅಜ್ಜಿಯವರೇ ಮಲಗಿದಾರಲ್ಲ ಅವರ ಅಜ್ಜಿ. ಮತ್ತೆ ಇವರು ನೋಡಿ ಬಂಜಾರ ಊಟ ಮಾಡ್ತಿದ್ದಾರೆ. ನೋಡಿ ನೋಡಿ ಅದನ್ನು ಹಾಕುದಿಲ್ಲ ಅಂತ ಅವರ ವಿಡಿಯೋ. ಎಂತ ಬೇಕಾದ್ರೆ ಮಾಡಿದ್ರೆ ಅದನ್ನು ಹಾಕುದಿಲ್ಲ. ನಮ್ಮ ವಿಡಿಯೋ ಇದು 2ನೇ ಸಲ
ಇದು ಎರಡನೇ ಸಲದ ಊಟ. ಮತ್ತೆ ಇವಳ ಫ್ರೆಂಡ್ಸ್ ಎಲ್ಲ ಇದ್ದಾರೆ ತುಂಬ. ನಿರೀಕ್ಷಾ, ಇವಳಿಗೆ ಉಂಟಲ್ಲ PUC ಅಲ್ಲಿ ಎಷ್ಟು ಮಾರ್ಕ್? ಡಿಸ್ಟಿಂಕ್ಷನ್. ನಾನು ಇನ್ನು ಸೆಕೆಂಡ್ ಪೀಸ್. ಅವಳಿಗೆ PUC ಅಲ್ಲಿ ಉಂಟಲ್ಲ 4 ಮಾರ್ಕ್ ತೆಗೆದು ಫೈಲ್ ಆಗಿದೆ. ನನಗೆ ಡಿಸ್ಟಿಂಕ್ಷನ್ ಅದೆಲ್ಲ ಕಳ್ಳಿ ಇಬ್ಬರು ಸಹ ಉಪ್ಪಡ್ಕದ್ದು ಉಪ್ಪಡ್ಕದ್ದು ನಿಂತಿದ್ದಾರೆ. ಈಚೆ ಬಾ, ನೀನೇನು ಈಚೆ ಇರ್ತದೆ. ಬಾ 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 ಬಾ. ನೋಡಿ ನೋಡಿ ಉಪ್ಪಡ್ಗಳ್ಳಿ, ಉಪ್ಪಡ್ಗಳ್ಳಿ ಅಮ್ಮುಗುಟ್ಟಿ. ಉಪ್ಪಡು ತಿನ್ನುವ ವಿಧಾನ: ಮೊದಲು ಬಾಯಿ ಚಪ್ಪರಿಸಿ ಬಾಯಿನ ಟಕ್ಕ ಮಾಡಬೇಕು. ಹೇಗೆ? ಬರ್ತೀನಿ. ಇವರು ಡೈರೆಕ್ಷನ್ಗೆ ಹೇಗೆ ತಿನ್ಬೇಕು ಅಂತ ಇವರು ತಿನ್ನುದು. ಈಗ ಅಮ್ಮು ಅಲ್ಲಿ ಮಗುವಿಗೆ ಉಪದ್ರ ಮಾಡ್ಲಿಕ್ಕೆ ಹೋಗ್ತಿದ್ದಾಳೆ. ಅಲ್ಲಿ ಒಬ್ಬ ಪುಂಡಿ ಬೇಯಿಸ್ತಾ ಇದ್ದಾನೆ ನೋಡಿ. ವಿನ್ನು ಇವನೇ ಪುಂಡಿ ಬೇಯಿಸ್ತಾ ಇದ್ದಾನೆ. ಅವನೀಗ ರೌಡಿ ಆಗಿದ್ದಾನೆ. ಇವಳು ನೋಡಿ, ಇಷ್ಟಿಷ್ಟು ಚಿಕ್ಕ ಮಕ್ಕಳ ಕೈಯಲ್ಲಿ ಮೊಬೈಲ್. ನಾವೀಗ ರೈಲ್ವೆ ಟ್ರ್ಯಾಕಿಗೆ ಹೋಗ್ತಾ ಇದ್ದೇವೆ. ಅಪ್ಪ ಎತ್ತಿದ್ದಿ ರೈಲ್ವೆ ಟ್ರ್ಯಾಕಿಗೆ. ನಾವು ಅಲ್ಲಿಂದ ನಡ್ಕೊಂಡು ಬಂದ್ವಿ ಇಲ್ಲಿಯವರೆಗೂ. ನಾಡಿಬ್ಬರು ಬರ್ತಾ ಇದ್ದಾರೆ, ಅಲ್ಲಿಂದ ಇಬ್ಬರು ಬರ್ತಾ ಇದ್ದಾರೆ. ಕೀರ್ತನ ಮತ್ತು ಅವಳ ತಂಗಿ ಬರ್ತಾ ಇದ್ದಾರೆ. ಇಲ್ಲಿ ಅಮ್ಮ ಮತ್ತು ವೆಂಕ್ಯಕ್ಕ ಬರ್ತಾ ಇದ್ದಾರೆ. ಚಂಗು ಮಂಗುಗಳು ಬರ್ತಾ ಇದ್ದಾರೆ ನೋಡಿ, ಚಂಗು ಆ್ಯಂಡ್ ಮಂಗು. ಮನಗಳು ಸೇರಿದರೆ ತುಂಬಿದ ಮನೆಯಂತೆ, ತುಂಬಿದ ಮನೆಯವನೇ ಧರೆಯಲ್ಲಿ ನಗುವಿನ ದೊರೆಯಂತೆ. ಆಯ್ತಾನ ಊಟ? ಹೇಗಿತ್ತು? ನಾನಲ್ಲ ಮಾಡಿದ್ದು ಕೋಳಿ ಸುಕ್ಕ. ಸೂಪರ್. ಏನು ಕೊರಂಟಿ ಕಲಿವರಿಯಾನ ಕಲಿ ಕುಡ್ದ್ಯಾನ? ನೀನ್ ಕುಡ್ದ್ಯಾನ? ನೀನ್ ಬೇರೆ ಕುಡ್ದ್ಯಾ? ಕುಡ್ದ್ರಾ? ಕಲಿ ಇಲ್ವಾ? ಅವನಿಗೆ ಬೇಗ ಆಯ್ತಾ ಅಂತ. ಈತ್ ಬೇಗ ಹೆಚ್ಚಿನ ಉಳ್ಳೇರಿತ್ತೆ ಏರನೆ ಒಂಜಿ ಫೈನಲೈಸ್
ಫೈನಲ್ ಊಟ. ಎಲ್ಲೋ ಬೆದ್ದಾನೆ. ಆಯ್ತಾ ಸ್ಟೈಲ್ ಆಯ್ತಾ? ಹಲೋ ಎಲ್ಲಿಗ? ಎಲ್ಲಿಗೆ? ಏನಿಗೆ? ಹಾಂ ಹೋಗು. ಅವರಿಗೆ ಜಿ ಎಲ್ ಮಾಲಲ್ಲಿ ಯಾವುದು ಕೂಡ ಇಷ್ಟ ಆಗಲಿಲ್ಲ. ಬ್ರ್ಯಾಂಡ್ ಚೆನ್ನಾಗಿತ್ತು ಬಟ್ ಅವರಿಗೆ ಬೇಕಾದ್ದು ಸಿಕ್ಕಿರಲಿಲ್ಲ. ಹಾಗಾಗಿ ಇದು ನಮಗೆ ಬೇರೆ ಶಾಪಲ್ಲಿ ಸಿಕ್ತು. ಅದೊಂದು 3/4, ಆನಂತರ ಇದು 3 ಸೆಟ್ ಪ್ಯಾಂಟ್ ಒಂಥರ ಫಾರ್ಮಲ್ ಟೈಪಲ್ಲಿತ್ತು. ಸೊ ಅದು ಸೆಟ್ 3 ಸೆಟ್ಟಲ್ಲಿ ಸಿಗುತ್ತೆ. ಇದು ಬ್ಲ್ಯಾಕ್ ಕಲರ್ ಆ್ಯಂಡ್ ವೈಟ್ ಕಲರ್, ಟೋಟಲಾಗಿ 3 ಸೆಟ್. ಅದನ್ನು ಒಟ್ಟಿಗೆ ತಗೊಂಡ್ವಿ. ತುಂಬ ಚೆನ್ನಾಗಿತ್ತು, ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಒಂದು ಟೀ ಶರ್ಟ್ ತಗೊಂಡಿರೋದು, ಬರ್ಡೇಗೆ ಹಾಕಿದ್ದಾರೆ. ಸೊ ಅದರದ್ದು ವಿಡಿಯೋದಲ್ಲಿ ನೋಡ್ಬೋದು ನೀವು. ಇದೊಂದು ಶರ್ಟ್ ಅಷ್ಟೇ. गाना गाना मैंने प्लेट ना करा गल बस आगी ये बुर्ची ने बाले को गानु न इन्नी ಹಾಕೊರ್ಲಿ ಗಾನು ಕೊರ್ಲು
ಗಾನು ನಿಮ್ಮ ಬೇತೇನೆ ಅಯ್ಯೋ